ಕೊನೆಯ ಉಸಿರು ಹೋಗುವವರೆಗೆ ನನ್ನ ರಾಜ್ಯದ ನೀರನ್ನು ಉಳಿಸ್ಲಿಕ್ಕೆ ನಮ್ಮೂರಿನ ನದಿಗೆ ನಮಗೆ ತೀರ್ಥವು. ಯಾವ ನೀರಾವರಿ ಯೋಜನೆಗಳಿಗೆ ಈ ಕೇಂದ್ರ ಸರ್ಕಾರ ನಮ್ಮನ್ನ ಕಡೆಗಣಿಸಿದ್ದಾರೆ? ಬನ್ನಿ ಬೀದಿಗೆ ಈ ನೀರಾವರಿ ಹೋರಾಟಕ್ಕೆ. ಕಾಪಾಡಲು ಕಂಕಣವ ತೊಟ್ಟೆವು. ನಮ್ಮೂರಿನ ನದಿಗೆ ನಮಗೆ ತೀರ್ಥವು, ಕಾಪಾಡಲು ಕಂಕಣವ ತೊಟ್ಟೆವು. ಬೀಜ ಬೆಳಿತೀವಿ, ಮಾರೋ ಕಾಳು ಬೇರೆ, ಬಿತ್ತನೆ ಕಾಳು ಬೇರೆ. ಈ ದೇವೇಗೌಡರು ಬೀಜ ಮಾರೋ ಕಾಳಲ್ಲ, ಬಿತ್ತನೆ ಕಾಳುಗಳು ಇವತ್ತಿನ ದಿವಸ ಈ ರಾಜ್ಯಕ್ಕೆ ಬೇಕಾಗಿದೆ. ಈ ರಾಜ್ಯದಲ್ಲಿ ಏನ್ ನೀರು ಇದೆ ಅನ್ನೋದನ್ನು ಮೊದಲು ಪತ್ತೆ ಹಚ್ಚಲಿಕ್ಕೋಸ್ಕರ ಎಷ್ಟು ನೀರನ್ನ ಬಳಕೆ ಮಾಡಿದರೆ ಅನ್ನೋದನ್ನ ಪತ್ತೆ ಮಾಡಲಿಕ್ಕೆ ಈ ಒಂದು ಹೊಸ ವಿಧಾನವನ್ನ ತಮ್ಮ ಬುದ್ಧಿಯಿಂದ ಈ ಕಾರ್ಯಕ್ರಮ ರೂಪಿಸಿ ಇಲ್ಲಿಂದ ಪ್ರಾರಂಭ. ರೈತನಿಗೆ ಉಪಕರಿಸುವ ಉಪನದಿಗಳು ಹಲವು. ನದಿ ಕಾಲುವೆ ಬಲಗೊಳಿಸಲು ನಾವು ಸಿದ್ಧರಾದೆವು, ನಾವು ಸಿದ್ಧರಾದೆವು, ನಾವು ಸಿದ್ಧರಾದೆವು. ಜನತಾ ಜಲಧಾರೆ, ಜನತಾ ಜಲಧಾರೆ. ಸಂರಕ್ಷಣೆ ಇದೆ ಅಂತಲೇ ಈ ರಾಜ್ಯದಲ್ಲಿ ಧೈರ್ಯವಾಗಿ ಎದೆ ತಟ್ಟಿ ಯಾವುದೇ ಒಂದು ಹೋರಾಟ ಇದ್ರೆ, ಅನ್ಯಾಯ ಇದ್ರೆ, ಅಕ್ರಮ ಇದ್ರೆ ಹೋರಾಟ ಮಾಡ್ತಾ ಇದ್ರೆ ಅದು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ನನಗೆ. ಒಂದು ಶಬ್ದ ಕಾವೇರಿ ನೀರನ್ನು ಉಳಿಸ್ಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ನನ್ನ ಜೊತೆ ಧ್ವನಿಗೂಡಿಸ್ಲಿಲ್ಲ. ಇಲ್ಲಿ ಪಾದಯಾತ್ರೆ ಮಾಡೋದ್ರಿಂದ ಮೇಕೆದಾಟನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾರ ಅಪ್ಪಣೆ ಬೇಕಿಲ್ಲ ಇದಕ್ಕೆ. ನಮ್ಮ ಭೂಮಿ, ನಮ್ಮ ನೀರು. ನನ್ನ ಬೆಂಬಲ ವಾಪಸ್ ತೆಕ್ಕೋತೀನಿ, ನಿಮ್ಮ ಪ್ರಧಾನಮಂತ್ರಿ ಪಟ್ಟ ಹೋಗತ್ತೆ ಬೆದರಿಕೆ ಹಾಕಿದಾಗ ದೇವೇಗೌಡರು ಹೇಳಿದ್ರು, ನಾನು ಪ್ರಧಾನಮಂತ್ರಿ ಪಟ್ಟ ಬಿಡಕ್ ತಯಾರಾಗಿದ್ದೇನೆ, ಆದ್ರೆ ರೈತರ ಬಾಯಿಗೆ ಮಣ್ಣು ಹಾಕಕ್ ನಾನು ತಯಾರಾಗಿಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಬೇಕಾದ್ರೆ ಈ ಕ್ಷೇತ್ರದಲ್ಲೇ ಸಿಗುತ್ತೆ ಅನ್ನೋ ಒಂದು ಮನಸ್ಸಿನಲ್ಲಿ ಆಳವಾದ ನಂಬಿಕೆ ಇದೆ. ಇದರೊಳಗೆ ಎಂದೂ ನನ್ನ ರೈತರನ್ನ ಕೈ ಬಿಡುವ ಪ್ರಶ್ನೆನೇ ಇಲ್ಲ. ನನ್ನ ಜೀವನ ಸರ್ಕಾರ ಮಾಡಿ ನಾನು ಹಣ ಮಾಡಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಸಾಯಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಒಂದು ಚಿರಸ್ಥಾಯಿಯಾಗಿ ಈ ಚಿತ್ರ ಉಳಿಬೇಕು ನಿಮ್ಮ ಹೃದಯದಲ್ಲಿ. ಅದಕ್ಕೆ ನನ್ನ ಹೋರಾಟ ಇವತ್ತು.